ಅಲ್ಲಿ ಇಲ್ಲಿ ಕೂಲಿ ಮಾಡಿ ಅವ್ರ 50 ರೂಪಾಯಿ ಇವ್ರ 50 ರೂಪಾಯಿ ಜೊತೆ ಮಾಡಿ ಒಂದು ಮಟನ್ ಚಿಕನ್ ಕ್ಯಾಶ್ ಕೊಟ್ಟಿರೋದು ನಿಮ್ಗೆ 6ನೇ ತಾರೀಕು ಒಳಗಡೆ ಈ ತಿಂಗಳ ಒಳಗಡೆ ಕೊಡ್ತೀನಿ ಅಂದ್ರು ರಾತ್ರಿ ಎಲ್ಲ ಹೊಟ್ಟೆಗಳೇ ನಾವು ಕೂಲಿ ನಮ್ಗೆ ಓದು ಬರಲ್ಲ ಬರೀ ಬರಲ್ಲ. ಹೌದು ಸ್ನೇಹಿತರೆ, ಈ ರೀತಿ 1 ರೂಪಾಯಿ 5 ರೂಪಾಯಿ 10 ರೂಪಾಯಿ ಜಮಾ ಮಾಡಿ ತಮ್ಮ ಹೊಟ್ಟೆ ಮೇಲೆ ಕಲ್ಲನ್ನ ಹಾಕೊಂಡು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿಯೋ ಮುಂದೊಂದು ದಿನ ತಮ್ಮ ಕನಸಿನ ಮನೆ ಕಟ್ಟಕ್ಕೋ ಮಗಳ ಮದುವೆಗೋ ಅಥವಾ ಯಾವುದಾದ್ರೂ ಕಾಯಿಲೆಗೆ ತುತ್ತಾದಾಗ ಸಹಾಯ ಆಗಬಹುದು ಅಂತ ಒಂದು ಹೊತ್ತು ಊಟ ಬಿಟ್ಟು ತಿಂಡಿ ಬಿಟ್ಟು ಕೂಡಿಟ್ಟ ಹಣವನ್ನ ಈ ರೀತಿ ಚೀಟಿ ಹಾಕಿದಾಗ ಆ ಚೀಟಿ ಹಣವನ್ನೇ ಯಾರೋ ಒಬ್ಬ ದೋಚಿಕೊಂಡು ಹೋದಾಗ ಇಂತಹ ಅಮಾಯಕ ಬಡವರಿಗೆ ಏನಾಗಬಹುದು ಅನ್ನೋದನ್ನ ನೀವೇ ನೋಡಿ. ಇದೊಂದು ನಿಜಕ್ಕೂ ಒಂದು ಜಲವಂತ ಉದಾಹರಣೆಯಾಗಿದೆ. ಹೌದು, ಇಂತಹ ಘಟನೆಗಳನ್ನ ಆಗಾಗ ಮರುಕಳಿಸುವುದನ್ನು ನಾವು ನೋಡಿದ್ದೇವೆ. ಆದರೂ ಜನ ಇಂತಹ ಚೀಟಿ ವ್ಯವಹಾರಕ್ಕೆ ಬಿದ್ದು ಲಕ್ಷಾಂತರ ದುಡ್ಡನ್ನ ಕಳೆದುಕೊಳ್ತಾರೆ. ಅದು ಜೂನ್ 6ನೇ ತಾರೀಕು ಬೆಂಗಳೂರಿನ ಪುಟ್ಟೇನಹಳ್ಳಿಯ 10ನೇ ಕ್ರಾಸ್. ಸಮಯ ಬೆಳಗ್ಗೆ 7:45. ನಾಗರತ್ನ ತನ್ನ ಚೀಟಿಯ ದುಡ್ಡನ್ನ ಕೇಳಲು ಸುಧಾ ಮತ್ತು ಸಿದ್ದಪ್ಪಾಜಿ ಇರುವಂತಹ ಮನೆಗೆ ಹೋಗಿದ್ದಾಳೆ. ಆದರೆ ಬೆಳಗ್ಗೆನೆ ಆ ಮನೆ ಬೀಗ ಹಾಕಿತ್ತು. ಏನೋ ದೇವಸ್ಥಾನಕ್ಕೆ ಹೋಗಿರಬಹುದು ಅಥವಾ ಹೊರಗಡೆ ವಾಕಿಂಗ್ ಹೋಗಿರಬಹುದು ಅಂತ ನಾಗರತ್ನ ಅಲ್ಲಿಯೇ ಸ್ವಲ್ಪ ಹೊತ್ತು ಕೂತಿದ್ದಾಳೆ. ಯಾಕಂದ್ರೆ ಹಿಂದಿನ ರಾತ್ರಿ ಸುಮಾರು 10:30 ನಾಗರತ್ನಗೆ ಸುಧಾ ಫೋನ್ ಮಾಡಿದಾಗ ಬೆಳಗ್ಗೆ ನೀವು 7 ಗಂಟೆಗೆ ಬಂದು ಬಿಡಿ, ನಿಮಗೆ ಕೊಡಬೇಕಾದ ಚೀಟಿ ಹಣವನ್ನ ಕೊಡುತ್ತೇನೆ ಅಂತ ಪ್ರಾಮಿಸ್ ಮಾಡಿದ್ದರು. ಹೀಗಾಗಿ ನಾಗರತ್ನ ಬೆಳಗ್ಗೆ ತಾನು ಗಾರ್ಮೆಂಟ್ ಕೆಲಸಕ್ಕೆ ಹೋಗುವ ಮೊದಲು ದುಡ್ಡನ್ನ ತೆಗೆದುಕೊಂಡು ಮನೆಯಲ್ಲಿಟ್ಟು ಆಮೇಲೆ ಕೆಲಸಕ್ಕೆ ಹೋದ್ರಾಯ್ತು ಅಂತ ಸುಧಾ ಮನೆ ಹತ್ತಿರ ಬಂದಿದ್ದಾಳೆ. ಆದ್ರೆ ಅಲ್ಲಿ ನೋಡಿದರೆ ಮನೆಗೆ ಬೀಗ ಹಾಕಿದ್ದನ್ನ ನೋಡಿ ಕೊಂಚ ಮಟ್ಟಕ್ಕೆ ನಾಗರತ್ನ ಗಾಬರಿಯಾಗಿದ್ದಾರೆ. ಸುಧಾ ಮತ್ತು ಸಿದ್ದಪ್ಪಾಜಿ ನಾಗರತ್ನಗೆ ಸುಮಾರು 6.5 ಲಕ್ಷ ರೂಪಾಯಿ ಚೀಟಿ ಹಣವನ್ನ ಸಂದಾಯಿಸಬೇಕಾಗಿತ್ತು. ಯಾಕಂದ್ರೆ ನಾಗರತ್ನಳ ಮಗಳ ಮದುವೆ ಕೇವಲ 3 ದಿವಸದಲ್ಲಿತ್ತು. ಸುಮಾರು 15 ದಿವಸಗಳಿಂದ ನಾಗರತ್ನ ಸುಧಾ ಮತ್ತು ಸಿದ್ದಪ್ಪಾಜಿ ಮನೆಗೆ ಅಲೆದಾಡುತ್ತಾನೆ ಇದ್ದರು. ಒಂದಿಲ್ಲ ಒಂದು ಕಾರಣ ಹೇಳಿ ಸುಧಾ ಮತ್ತು ಸಿದ್ದಪ್ಪಾಜಿ ನಾಗರತ್ನಗೆ ಇವತ್ತು ಕೊಡುತ್ತೇವೆ ನಾಳೆ ಕೊಡುತ್ತೇವೆ ಅಂತ ಕತೆಗಳನ್ನ ಹೇಳಿಕೊಂಡೇ ಬಂದಿದ್ದರು. ಯಾವಾಗ ನಾಗರತ್ನ ಈ ಇಬ್ಬರು ದಂಪತಿಗಳನ್ನ ಹಿಂದಿನ ರಾತ್ರಿ ಜಾಡಿಸಿದ್ದಾಳೋ ಆಗ ಆ ಇಬ್ಬರು ದಂಪತಿಗಳು ಮರುದಿನ ಚೀಟಿಯ ದುಡ್ಡನ್ನ ಕೊಡುತ್ತೇನೆ ಅಂತ ಪ್ರಾಮಿಸ್ ಕೂಡ ಮಾಡಿದ್ದರು. ಆದ್ರೆ ಮನೆಗೆ ಬೀಗ ಹಾಕಿದ್ದರಿಂದ ನಾಗರತ್ನಗೆ ಗಾಬರಿ ಶುರುವಾಗಿತ್ತು. ಆಮೇಲೆ ತನ್ನ ಜೊತೆ ಅಕ್ಕಪಕ್ಕದ ಮನೆಯವರು ಕೂಡ ಇವರ ಬಳಿ ಚೀಟಿ ಹಾಕಿದ್ದು ಅವಳಿಗೆ ಗೊತ್ತಿತ್ತು. ಹೀಗಾಗಿ ತಕ್ಷಣವೇ ಅವರನ್ನ ಕೂಡ ಕರೆದುಕೊಂಡು ಬಂದು ಮನೆಯ ಹತ್ತಿರ ಎಲ್ಲರೂ ಜಮಾಯಿಸಿದ್ದಾರೆ. ಫೋನ್ ಮಾಡಿದರೂ ಕೇವಲ ರಿಂಗ್ ಆಗುತ್ತಿತ್ತು. ಆದ್ರೆ ಸುಧಾ ಮಾತ್ರ ಫೋನ್ ಅನ್ನ ಎತ್ತುತ್ತಿರಲಿಲ್ಲ. 11 ಗಂಟೆ ಆದರೂ ಕೂಡ ಸುಧಾ ಆಗಲಿ ಸಿದ್ದಪ್ಪಾಜಿ ಆಗಲಿ ಮನೆ ಕಡೆ ಬರೋದೇ ಇಲ್ಲ. ಇದರಿಂದ ಕಂಗಾಲಾದ ಚೀಟಿ ಹಾಕಿದ ಮಹಿಳೆಯರು ಆ ಮನೆಯ ಮುಂದೆ ನಿಂತು ಕೂಗಾಡಲು ಪ್ರಾರಂಭಿಸಿದ್ದಾರೆ. ಹೀಗೆ ಮಾಡುತ್ತಲೇ ಸುಮಾರು ಅರ್ಧ ಗಂಟೆಯಲ್ಲಿ ಅಲ್ಲಿ ಚೀಟಿ ಹಾಕಿದಂತಹ 100 ಸದಸ್ಯರು ಕೂಡ ಜಮಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ಪುಟ್ಟೇನಹಳ್ಳಿಯ ಸುರೇಶ್ ಎನ್ನುವವರು ಪುಟ್ಟೇನಹಳ್ಳಿಯ ಪೊಲೀಸ್ ಠಾಣೆಗೆ ದಂಪತಿಗಳು ಚೀಟಿ ಹೆಸರಿನಲ್ಲಿ ಇಡೀ ಏರಿಯಾದ ಜನರಿಗೆ ಮಕ್ಮಲ್ ಟೋಪಿ ಹಾಕಿ ಎಸ್ಕೇಪ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುಧಾ ಮತ್ತು ಸಿದ್ದಪ್ಪಾಜಿ ದಂಪತಿಗಳು ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗಿದ್ದು 100 ಜನರು ಪುಟ್ಟೇನಹಳ್ಳಿ ಠಾಣೆಗೆ ಒಬ್ಬೊಬ್ಬರಾಗಿ ಹೋಗಿ ದೂರು ಕೊಡಲು ಮುಂದಾಗಿದ್ದರು. ಸುಧಾ ಮತ್ತು ಸಿದ್ದಪ್ಪಾಜಿ ದಂಪತಿ 5 ಲಕ್ಷ 10 ಲಕ್ಷ ಚೀಟಿ ವ್ಯವಹಾರನ್ನ ನಡೆಸುತ್ತಿದ್ದರು. 5 ಲಕ್ಷ ಚೀಟಿಗೆ ತಿಂಗಳಿಗೆ 12,500 ಮತ್ತು 10 ಲಕ್ಷದ ಚೀಟಿಗೆ 25,000 ಕಟ್ಟಿಸಿಕೊಳ್ಳುತ್ತಿದ್ದರು. ಈ ಹಿಂದೆ ಸುಧಾ ಮತ್ತು ಸಿದ್ದಪ್ಪಾಜಿ ದಂಪತಿಗಳು ಈ ಒಂದು ವ್ಯವಹಾರವನ್ನ ಸುಮಾರು 8 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದರು. ಅಷ್ಟೇ ಅಲ್ಲದೆ ಸಮಯಕ್ಕೆ ಸರಿಯಾಗಿ ಚೀಟಿ ಹಣವನ್ನ ಚೀಟಿ ಹಾಕಿದವರಿಗೆ ಕೊಡುತ್ತಿದ್ದರು ಮತ್ತು ಪುಟ್ಟೇನಹಳ್ಳಿಯಲ್ಲಿ ಒಳ್ಳೆಯ ನಂಬಿಕೆಯನ್ನ ಬೆಳೆಸಿಕೊಂಡಿದ್ದರು. ಹೀಗಾಗಿ 100 ಜನ, ಅದರಲ್ಲೂ ಕೂಲಿ ಕೆಲಸ ಮಾಡುವವರು, ಗಾರ್ಮೆಂಟ್ ಕೆಲಸಕ್ಕೆ ಹೋಗುವವರು, ತರಕಾರಿ ಮಾರಿ ಜೀವನ ಸಾಗಿಸುತ್ತಿರುವವರು ಇವರ ಬಳಿ ಚೀಟಿ ಹಾಕಿದ್ದಾರೆ. ಯಾವಾಗ 5 ರಿಂದ 6 ಕೋಟಿ ರೂಪಾಯಿ ಜಮಾ ಆಯಿತೋ ಈ ಇಬ್ಬರು ದಂಪತಿಗಳು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ನಂಬಿಕೆಯ ಮೇಲೆ ಲಕ್ಷಾಂತರ ಹಣ ಕೊಟ್ಟು ಜನ ಈಗ ಕಂಗಾಲಾಗಿದ್ದರು. ಸಿದ್ದಪ್ಪಾಜಿ ದಂಪತಿಗಳನ್ನು ನಂಬಿದ್ದ ಸುಮಾರು 200ಕ್ಕೂ ಹೆಚ್ಚು ಮಂದಿ ಕಷ್ಟ ಕಾಲಕ್ಕೆ ಸಹಾಯ ಆಗುತ್ತೆ ಅಂತ ಚೀಟಿ ಕಟ್ಟುತ್ತಿದ್ದರು. ಮೊದಲಿಗೆ ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ಮನೆ ಖಾಲಿ ಮಾಡಿದ್ದು ಮೋಸ ಹೋದ ಜನರು ಸುಧಾ ಮತ್ತು ಸಿದ್ದಪ್ಪಾಜಿ ವಿರುದ್ಧ BNS 318 ಅಡಿ BNS 318 ಅಡಿ ವಂಚನೆ ಕೇಸನ್ನ ದಾಖಲೆ ಮಾಡಿದ್ದಾರೆ. ಪೊಲೀಸರು ಮನೆಯ ಬೀಗವನ್ನು ಒಡೆದು ಮನೆ ಒಳಗೆ ನುಗ್ಗಿದಾಗ ಸಾಮಾನುಗಳು ಹಾಗೆ ಇದ್ದವು. ಅಷ್ಟೇ ಅಲ್ಲದೆ ಟಿವಿ ಬಳಿ ಸುಧಾ ಮೊಬೈಲ್ ಕೂಡ ಕಂಡಿತ್ತು. ಆದ್ರೆ ಮನೆಯಲ್ಲಿ ಯಾವುದೇ ಬೆಲೆ ಬಾಳುವ ವಸ್ತುಗಳು ಇರಲಿಲ್ಲ ಅನ್ನೋದು ಇನ್ನೊಂದು ವಿಚಿತ್ರ ಹಾಗೂ ವಿಶೇಷತೆ. ಇದರಿಂದ ಗೊತ್ತಾಗಿ ಹೋಗಿತ್ತು ಸುಧಾ ಮತ್ತು ಸಿದ್ದಪ್ಪಾಜಿ ಕೆಲವು ದಿನಗಳ ಹಿಂದೆನೆ ಎಸ್ಕೇಪ್ ಆಗುವ ಪ್ಲಾನ್ ಅನ್ನ ಮಾಡಿಕೊಂಡಿದ್ದರು.
ಸ್ನೇಹಿತರೆ, ಚೀಟಿ ವ್ಯವಹಾರ ಬಡ ಮತ್ತು ಮಧ್ಯಮ ವರ್ಗ ಕುಟುಂಬಗಳಿಗೆ ಹಣ ಉಳಿತಾಯ ಮಾಡಲು ಅಥವಾ ಸಂಕಷ್ಟದ ಸಂದರ್ಭದಲ್ಲಿ ಹಣವನ್ನ ಹೊಂದಿಸಲು ನೆರವಾಗುವ ಒಂದು ವ್ಯವಸ್ಥೆ ಆಗಿದೆ, ಒಂದು ಸ್ಕೀಮ್ ಆಗಿದೆ. ಇಂದಿಗೂ ಅದೆಷ್ಟೋ ಮಂದಿ ತಾವು ದಿನ ದುಡಿದ ಹಣದಲ್ಲಿ ಅಷ್ಟು ಇಷ್ಟು ಅಂತ ಚೀಟಿಗಳ ರೂಪದಲ್ಲಿ ದುಡಿಮೆಯನ್ನ ಮುಂದಿನ ಭವಿಷ್ಯಕ್ಕಾಗಿ ಸೇವ್ ಮಾಡಿ ಇಡುತ್ತಾರೆ. ಒಂದಿಷ್ಟು ಮಂದಿ ಸೇರಿ, ಅದರಲ್ಲೂ ಹೆಚ್ಚಾಗಿ ಸಂಬಂಧಿಕರಲ್ಲಿ, ಕುಟುಂಬಸ್ಥರಲ್ಲಿ, ಅಕ್ಕಪಕ್ಕದ ಮನೆಗಳಲ್ಲಿ ಅಥವಾ ಅಕ್ಕಪಕ್ಕದ ಏರಿಯಾದ ಜನರು ಸೇರಿ ಒಂದು ಗುಂಪನ್ನ ಮಾಡಿಕೊಂಡು ವಾರಕ್ಕೆ ಅಥವಾ ತಿಂಗಳಿಗೆ ಇಂತಿಷ್ಟು ಹಣ ಕಟ್ಟಿ ನಿರ್ದಿಷ್ಟ ಅವಧಿ ಬಳಿಕ ಒಂದು ಸಣ್ಣ ಪ್ರಮಾಣದ ಮೊತ್ತವನ್ನ ಪಡೆದುಕೊಳ್ಳುವುದಕ್ಕೆ ಈ ಚೀಟಿ ವ್ಯವಸ್ಥೆ ಅನ್ನುತ್ತಾರೆ. ಆದ್ರೆ ಈ ಚೀಟಿ ದಂಧೆಯನ್ನ ನಡೆಸುವ ಕೆಲವರು ಹೆಚ್ಚಿಗೆ ದುಡ್ಡು ಜಮಾ ಆದಾಗ ಓಡಿ ಹೋದಂತಹ ಹಲವಾರು ಉದಾಹರಣೆಗಳು ಆಗಾಗ ಮುನ್ನೆಲೆಗೆ ಬರುತ್ತವೆ. ಇಷ್ಟಾದರೂ ಕೂಡ ಕೇವಲ ಒಂದು ನಂಬಿಕೆಯ ಮೇಲೆ ಜನ ಮಾತ್ರ ಈ ಚೀಟಿ ವ್ಯವಸ್ಥೆಯಲ್ಲಿ ದುಡ್ಡನ್ನು ಹಾಕುತ್ತಾರೆ. ಆದ್ರೆ ಈ ಒಂದು ವ್ಯವಸ್ಥೆಯಲ್ಲಿ, ಈ ಒಂದು ದಂಧೆಯಲ್ಲಿ ಮೋಸ ಆಗುವುದೇ ಹೆಚ್ಚು. ಆದ್ರೆ ಕೆಲವೊಂದು ಕಡೆ ಇದನ್ನ ನಿಯತ್ತಾಗಿ ನಡೆಸುತ್ತಾರೆ. ಆದ್ರೆ ಆ ನಿಯತ್ತು ಎಷ್ಟರ ಮಟ್ಟಿಗೆ ಸರಿಯಾಗಿರುತ್ತದೆ ಅಥವಾ ಎಷ್ಟು ಸಮಯದವರೆಗೆ ನಿಯತ್ತು ಉಳಿಯುತ್ತದೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಈ ಚೀಟಿ ವ್ಯವಹಾರ ಕೇವಲ ದೊಡ್ಡ ದೊಡ್ಡ ನಗರಗಳಲ್ಲಿ ಅಲ್ಲ, ಪಟ್ಟಣಗಳಲ್ಲಿ ಅಲ್ಲ, ಚಿಕ್ಕ ಚಿಕ್ಕ ಗ್ರಾಮಗಳಲ್ಲಿ, ಕುಗ್ರಾಮಗಳಲ್ಲೂ ಕೂಡ ನಡೆದುಕೊಂಡು ಬರುತ್ತಿರುವುದು ನಾವು ಕಾಣುತ್ತಾನೆ ಇದ್ದೇವೆ. ಇಂತಹದೇ ಒಂದು ಘಟನೆ 2023ರಲ್ಲಿ ಮಹಾರಾಷ್ಟ್ರದ ಸೋಲಾಪುರದಲ್ಲೂ ಕೂಡ ನಡೆದಿತ್ತು. ಆಶಾ ಮತ್ತು ದಿವಾಕರ್ ದಂಪತಿಗಳು ತಮ್ಮ ಏರಿಯಾದಲ್ಲಿ ಇದೇ ರೀತಿಯಂತಹ ಚೀಟಿ ದಂಧೆಯನ್ನ ಮಾಡುತ್ತಿದ್ದರು. ಯಾವಾಗ ಅವರ ಬಳಿ ಸುಮಾರು 45ರಿಂದ 50 ಲಕ್ಷ ರೂಪಾಯಿ ಜಮಾ ಆಯಿತು, ಆಗ ಸುಮಾರು 6 ವರ್ಷಗಳಿಂದ ನಡೆಸುತ್ತಿದ್ದ ಚೀಟಿಯನ್ನ ಬಂದು ಮಾಡಿ ರಾತ್ರೋರಾತ್ರಿ ಓಡಿ ಹೋಗಲು ಪ್ರಯತ್ನ ಮಾಡಿದ್ದರು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ, ಅವರ ದುರಾದೃಷ್ಟವೋ ಏನೋ ಗೊತ್ತಿಲ್ಲ, ಅಥವಾ ಚೀಟಿ ಹಾಕಿದವರ ಅದೃಷ್ಟವೋ ಗೊತ್ತಿಲ್ಲ. ಅವರು ಬೆಳಗ್ಗೆ ಇನ್ನೇನು ಗಂಟು ಮುಟ್ಟೆ ಕಟ್ಟಿಕೊಂಡು ಪರಾರಿಯಾಗಬೇಕೆನ್ನಷ್ಟರಲ್ಲಿ ಪಕ್ಕದ ಮನೆಯವರಿಗೆ ಇವರು ಎಸ್ಕೇಪ್ ಆಗುವ ಪ್ಲಾನ್ ಗೊತ್ತಾಗಿ ಹೋಗಿತ್ತು. ಅವರು ಕೂಡ ಇವರಲ್ಲಿ ಚೀಟಿ ಹಾಕಿದ್ದರು. ತಕ್ಷಣವೇ ಅಲರ್ಟ್ ಆಗಿ ಅವರು ಇನ್ನೇನು ಅವರ ಮನೆ ಬಿಟ್ಟು ಹೋಗಬೇಕೆನ್ನಷ್ಟರಲ್ಲಿ ಅವರನ್ನ ಹಿಡಿದಿದ್ದಾರೆ. ಅಷ್ಟೇ ಅಲ್ಲದೆ ಚೀಟಿ ಹಾಕಿದವರನ್ನ ಗುಂಪುಗೂಡಿಸಿ ಧರ್ಮದ ಈಟನ್ನ ಕೊಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರು ಕೂಡ ಸಮಯಕ್ಕೆ ಬಂದು ಆ ಇಬ್ಬರು ದಂಪತಿಗಳನ್ನ ಸೂಟ್ಕೇಸ್ ಸಮೇತ ಹಿಡಿದಾಗ ಪೊಲೀಸರು ಕೂಡ ಅಚ್ಚರಿಪಟ್ಟಿದ್ದರು. ಕಾರಣ ಆ ಬ್ಯಾಗುಗಳಲ್ಲಿ, ಆ ಸೂಟ್ಕೇಸುಗಳಲ್ಲಿ ಲಕ್ಷ ರೂಪಾಯಿ ಹಣ ತುಂಬಲಾಗಿತ್ತು. ಇಲ್ಲವಾದ್ರೆ ಈ ದಂಪತಿಗಳು ಆಗಲೇ ಲಕ್ಷ ದುಡ್ಡನ್ನ, ಬಡಪಾಯಿಗಳು ಕಟ್ಟಿದ್ದ ದುಡ್ಡನ್ನ ಲಪಟಾಯಿಸಿಕೊಂಡು ಎಸ್ಕೇಪ್ ಆಗಿ ಹೋಗುತ್ತಿದ್ದರು. ಹೌದು ಸ್ನೇಹಿತರೆ, ನೀವೇನಾದರೂ ಈ ರೀತಿ ಚೀಟಿ ದಂಧೆಯಲ್ಲಿ ತೊಡಗಿದ್ರೆ, ಚೀಟಿಯನ್ನು ಹಾಕುತ್ತಿದ್ದರೆ ದಯವಿಟ್ಟು ನೀವು ಕೂಡ ಈ ಚೀಟಿಯನ್ನ ನಡೆಸುತ್ತಿರುವ ಮೇಲೆ ನಿಗಾ ಇಡಲೇಬೇಕು. 24/7 ಇವರ ಮೇಲೆ ನಿಗಾ ಇಟ್ಟಿರಬೇಕು. ಇಲ್ಲವಾದ್ರೆ ಯಾವ ಸಮಯದಲ್ಲಿ ಯಾವ ರೀತಿ ಈ ಚೀಟಿ ಮಾಡುವವರು ನಿಮಗೆ ಮೋಸ ಮಾಡಿ ಎಸ್ಕೇಪ್ ಆಗುತ್ತಾರೋ ಅನ್ನೋದನ್ನ ನೀವು ಕೂಡ ಊಹಿಸಲು ಸಾಧ್ಯವಾಗುವುದಿಲ್ಲ. ಮೊದಲನೇದು, ಈ ರೀತಿ ಇಲ್ಲಿಗಲ್ ಆಗಿ ಯಾವುದೇ ಪೇಪರ್ಸ್ ಗಳಿಲ್ಲದೆ, ಸರ್ಕಾರದ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡದೆ, ಪೊಲೀಸರಿಗೆ ಮಾಹಿತಿ ಇಲ್ಲದೆ ಚೀಟಿ ದಂಧೆ ನಡೆಸುತ್ತಿದ್ದರೆ ಅಂತಹ ಜಾಗದಲ್ಲಿ ಯಾವತ್ತೂ ನಿಮ್ಮ ದುಡ್ಡನ್ನ ತೊಡಗಿಸಬೇಡಿ, ಇನ್ವೆಸ್ಟ್ ಕೂಡ ಮಾಡಬೇಡಿ. ಯಾಕಂದ್ರೆ ಇದು ಬೆವರು ಸುರಿಸಿ ದುಡಿದಂತಹ ದುಡ್ಡಾಗಿದೆ. ನಾಳೆ ಹೆಚ್ಚು ಕಡಿಮೆ ಆದರೆ ನೀವು ಕೂಡ ಸಂಕಷ್ಟವನ್ನ ಅನುಭವಿಸಬೇಕಾಗುತ್ತದೆ. ಯಾವುದಕ್ಕೂ ಎಂತಹ ಸ್ನೇಹಿತನೇ ಆಗಿರಲಿ, ಎಂತಹ ಸಂಬಂಧಿಕರೇ ಆಗಲಿ, ಎಂತಹ ಕುಟುಂಬದವರೇ ಆಗಲಿ, ದುಡ್ಡು ಅಂದಾಗ ಹೆಣ ಕೂಡ ಬಾಯಿ ಬಿಡುತ್ತೆ ಅನ್ನೋ ಮಾತು ನಿಮಗೂ ಕೂಡ ಚೆನ್ನಾಗಿ ಗೊತ್ತು. ದುಡ್ಡು ಅಂತ ಬಂದಾಗ ಯಾವ ಸ್ನೇಹಿತನೇ ಆಗಲಿ, ಯಾವ ಸಂಬಂಧಿಕನೇ ಆಗಲಿ, ಯಾವ ಅಪ್ಪನೇ ಆಗಲಿ, ಮಗನೇ ಆಗಲಿ, ತಂಗಿ ಆಗಲಿ, ಅಕ್ಕ ಅಣ್ಣಂದಿರೇ ಆಗಲಿ, ಯಾರು ಕೂಡ ಸಂಬಂಧಕ್ಕೆ ಬೆಲೆ ಕೊಡುವುದಿಲ್ಲ. ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಲೆ ಅಂದ್ರೆ ಅದು ದುಡ್ಡಿಗೆ ಮಾತ್ರ ಅನ್ನೋ ಮಾಹಿತಿ ನೆನಪಿರಲಿ. ಹೀಗಾಗಿ ಕಡಿಮೆ ಇಂಟ್ರೆಸ್ಟ್ ಸಿಕ್ಕರೂ ಪರವಾಗಿಲ್ಲ, ದುಡ್ಡನ್ನ ಆದಷ್ಟು ಸೇಫ್ ಆಗಿ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ದುಡ್ಡನ್ನ ಜಮಾ ಮಾಡಿ ಅಥವಾ ಇನ್ವೆಸ್ಟ್ ಮಾಡಿ. ಯಾವುದೇ ದುರಾಸೆಗೆ, ಆಮಿಷಕ್ಕೆ ಒಳಗಾಗಿ ನಿಮ್ಮ ದುಡ್ಡನ್ನ ಯಾರಿಗೂ ಕೂಡ ಕೊಡಬೇಡಿ. ಯಾರೋ ನಿಮ್ಮ ದುಡ್ಡನ್ನ 1 ತಿಂಗಳಲ್ಲಿ ಡಬಲ್ ಮಾಡಿ ಕೊಡುತ್ತೇವೆ ಅಥವಾ 6 ತಿಂಗಳಲ್ಲಿ ಡಬಲ್ ಮಾಡಿ ಕೊಡುತ್ತೇವೆ ಅಂತ ಹೇಳಿದ್ರೆ ಅಂತಹ ಸ್ಕೀಮ್ಗಳಿಗೆ ಮಾತ್ರ ಮೊರೆ ಹೋಗಬೇಡಿ. ಯಾವುದಕ್ಕೂ ಹುಷಾರಾಗಿ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಅನ್ನೋದು ಈ ಮೂಲಕ ನಾವು ಕೂಡ ಹೇಳಲು ಬಯಸಿದ್ದೇವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಹೇಗನಿಸುತ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಿಮ್ಮ ಜೊತೆ ಈ ರೀತಿ ಏನಾದರೂ ವ್ಯವಹಾರ ಆಗಿದ್ದರೆ, ಮೋಸವಾಗಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.